ಬಿರಿಯಾನಿ ಮಸಾಲೆ ಪುಡಿ ಇದೆಯಲ್ವಾ, ಮಾಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯಾವುದೇ ಬಿರಿಯಾನಿ ಮಾಡಿ, ರೈಸ್ ಬಾತ್ ಮಾಡಿ, ಇದು 1 ಸ್ಪೂನ್ ಹಾಕಿದರೆ ಸಾಕು, ಅದರ ರುಚಿ, ಅದರ ಫ್ಲೇವರೇ ಚೇಂಜ್ ಆಗೋಗುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ ಇದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲ? ತುಂಬಾ ಜನ ನನಗೊಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಇತ್ತೀಚೆಗೆ ಬಿರಿಯಾನಿ ಮಸಾಲ ಪುಡಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಹೇಳ್ಕೊಡಿ ಮೇಡಮ್ ಅಂತ. ಬಟ್ ನನ್ನ ಚಾನೆಲಲ್ಲಿ ನಾನು ಆಲ್ರೆಡಿ ಬಿರಿಯಾನಿ ಮಸಾಲ ಪುಡಿನ ಸೂಪರಾಗಿ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಬಟ್ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಇನ್ನೊಂದು ಸರಿ ನಾನು ಈ ವಿಡಿಯೋನ ಮತ್ತೆ ಹಾಕ್ತಾ ಇದ್ದೀನಿ. ರೆಸಿಪಿ ನೋಡಿ. ಖಂಡಿತವಾಗ್ಲೂ ನಾನು ಯೂಶ್ವಲಿ ಬಿರಿಯಾನಿ ಮಸಾಲ ಪುಡಿ ಹೊರಗಡೆಯಿಂದ ತರೋದೇ ಇಲ್ಲ, ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲ ಪುಡಿ ಹಾಕಿನೇ ಮಾಡೋದು. ಅದೆಂಥ ಫ್ಲೇವರ್ ಇರುತ್ತೆ ಅಂತಂದರೆ, ನೀವು ಹೋಟೆಲ್ಗಳಲ್ಲಿ ಬಿರಿಯಾನಿ ತಿಂತೀರಲ್ಲ, ಅದಕ್ಕೆ ಕೂಡ ಈ ಥರ ಫ್ಲೇವರ್ ಬರಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಸೂಪರಾಗಿರುತ್ತೆ. ಈ ಪುಡಿ ಮಾಡ್ತಾ ಇರಬೇಕಾದ್ರೇ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಬಿರಿಯಾನಿನೇ ತಿಂದಷ್ಟು ಖುಷಿ ಆಗ್ತಾ ಇರುತ್ತೆ. ರೆಸಿಪಿ ನೋಡಿ, ಟ್ರೈ ಮಾಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ನ ಮಿಸ್ ಮಾಡದೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನ ತುಂಬಾ ಬೇಗ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂಥ ಬಿರಿಯಾನಿ ಮಸಾಲ ಪುಡಿ ಮಾಡ್ಕೊಳ್ಳೋಕ್ಕೆ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡೋದು, ಕರೆಕ್ಟ್ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೊದಲು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳ್ಕೊತೀನಿ. 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ. ಯಾವ ಟೇಬಲ್ ಸ್ಪೂನಲ್ಲಿ ನೀವು ಕೊತ್ತಂಬರಿ ಬೀಜ ಮೆಷರ್ ಮಾಡ್ತೀರೋ ಅದೇ ಸ್ಪೂನಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸನ್ನು ಮೆಷರ್ ಮಾಡಿ. ಕೊತ್ತಂಬರಿ ಬೀಜದ ಅರ್ಧದಷ್ಟು, ಅಂದರೆ 2 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು ಅಥವಾ ಸೊಂಪು ಅಂತಾರಲ್ಲ ಅದು. 4 ಟೇಬಲ್ ಸ್ಪೂನಷ್ಟು ಜೀರಿಗೆ. ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಸಮ ಪ್ರಮಾಣ. 2 ಟೇಬಲ್ ಸ್ಪೂನಷ್ಟು ಕಪ್ಪು ಏಲಕ್ಕಿ, ಅಂದರೆ 15ರಷ್ಟು ಕಪ್ಪು ಏಲಕ್ಕಿ. ಅದಾದ ನಂತರ ಈ ಕಪ್ಪು ಏಲಕ್ಕಿ ಇದೆಯಲ್ಲ, ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಕೇಳಿದರೆ ಕೊಡ್ತಾರೆ. ಅದಾದ ನಂತರ ಚಕ್ಕೆ, 8 ಈ ಸೈಜಿದು ಚಕ್ಕೆ ಹಾಕ್ಕೊಳ್ಳಿ. ಇಷ್ಟು ಸೈಜಿದು 8 ಚಕ್ಕೆ ಹಾಕ್ಕೊಳ್ಳಿ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನಷ್ಟು ಲವಂಗ, 2 ಟೇಬಲ್ ಸ್ಪೂನಷ್ಟು ಸ್ಟಾರ್. ಕೊತ್ತಂಬರಿ ಬೀಜ ಏನು ಹಾಕಿರ್ತೀವಿ ಅದರ ಅರ್ಧದಷ್ಟು ಕಾಳುಮೆಣಸು, ಲವಂಗ, ಸ್ಟಾರನ್ನು ತಗೋಬೇಕು. ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮಾತ್ರ ಸಮ ಪ್ರಮಾಣ, ಬೇರೆ ಎಲ್ಲಾದರೂ ಅದರ ಅರ್ಧದಷ್ಟು. ಅದಾದ ನಂತರ 8 ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತಾರಲ್ಲ ಅದು. ನೆಕ್ಸ್ಟ್ ಈ ಹಸಿರು ಏಲಕ್ಕಿ ಇದೆಯಲ್ವ, ಇದು ಕೂಡ 2 ಟೇಬಲ್ ಸ್ಪೂನಷ್ಟು, ಅಂದರೆ ಒಂದು 15ರಿಂದ 20 ತಗೋಬೋದು. 1 ಜಾಯಿಕಾಯಿ, ಒಂದು 4ರಷ್ಟು ಜಾಯಿ ಪತ್ರೆ, ಈ ಕೆಂಪು ರೆಡ್ ಕಲರ್ ಬರುತ್ತೆ, ಇದಕ್ಕೆ ಜಾವಿತ್ರಿ ಅಂತಲೂ ಕೂಡ ಹೇಳ್ತಾರೆ, ಫ್ಲವರ್ ಥರ ಇರುತ್ತೆ, ಇದು ಒಂದು 4 ತಗೋಬೋದು. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ. ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಮೆಣಸಿನ ಪುಡಿ ಅಂತ ಹೇಳ್ತಾರೆ, ಇದು ಕಲ್ಲರಿಗೆ ಹಾಕೋದು, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರ್, 2 ಸೇರಿ 4 ಟೇಬಲ್ ಸ್ಪೂನಷ್ಟು ನಾವು ಹಾಕೋಬೋದು. ಖಾರದ ಪುಡಿ ಕೂಡ ಇದು ಮನೆಯಲ್ಲೇ ಮಾಡಿರುವಂಥದ್ದು, ಇದರದ್ದು ಲಿಂಕ್ ಕೂಡ ನನ್ನ ಚಾನೆಲ್ನಲ್ಲಿದೆ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಈ ತಟ್ಟೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿದುಕೊಂಡು ಪುಡಿ ಮಾಡಿಕೊಳ್ಳುವಂಥದ್ದು. ಫಸ್ಟಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋದಿದೆ. ಅದೇನು ಅಂತಂದರೆ, ಈ ಜಾಯಿಕಾಯಿ ಇದೆಯಲ್ವ, ಜಾಯಿಕಾಯಿ, ಜಾಯಿ ಪತ್ರೆ ಮತ್ತು ಏಲಕ್ಕಿ, ಇದನ್ನು ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೋದು. ಇದನ್ನೇನು ನಾವು ಹುರಿದ್ಬಿಟ್ಟೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಜಾಯಿಕಾಯಿನ ಡೈರೆಕ್ಟಾಗಿ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು, ಅದೇನು ಗಟ್ಟಿ ಇರಲ್ಲ. ಗಟ್ಟಿ ಇದ್ದರೆ ಏನು ಮಾಡಬೇಕು, ನೀವು ಒಂದು ಸ್ವಲ್ಪ ಗುದ್ದುಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬೋದು. ಅದೇ ಥರ ಏಲಕ್ಕಿದು ಸಿಪ್ಪೆ ತೆಗೆದು ಬರೀ ಬೀಜನ ಮಾತ್ರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ, ನಮಗೆ ಸಿಪ್ಪೆ ಬೇಡ, ಸಿಪ್ಪೆ ಹಾಕಿದರೆ ಒಂಥರ ಆಗುತ್ತೆ ಅದು. ಈ ಏಲಕ್ಕಿ ಬೀಜ, ಜಾಯಿಕಾಯಿ ಮತ್ತು ಈ ಜಾವಿತ್ರಿ ಇಷ್ಟನ್ನು ನಾನು ಫಸ್ಟ್ ಮಿಕ್ಸಿಗೆ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿರ್ತಾ ಇದ್ದೀನಿ. ನಿಮಗೆ ಜಾಯಿಕಾಯಿ ಫಸ್ಟಿಗೆ ನೀವು ಗ್ರೈಂಡ್ ಆಗಲ್ಲ, ಒಂದು 2 ಸರ್ತಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಪುಡಿ ಮಾಡುವಂಥ ಈ ಮಸಾಲ ಪುಡಿಗಳನ್ನು ಮಾಡುವಂಥ ಮಿಕ್ಸ್ಚರ್ ಇರುತ್ತಲ್ವ, ಅದಕ್ಕೆ ಹಾಕಿ ನೀವು ಪುಡಿ ಮಾಡ್ಕೋಬೇಕು. ನೀಟಾಗಿ 2 ಸರಿ ನೀವು 2 ರೌಂಡ್ ಗ್ರೈಂಡ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಇದು ಪುಡಿ ಆಗಿರುತ್ತೆ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಟಿರಿ.
ಇವಾಗ ನಾವು ಬೇರೆ ಯಾವುದು ಹುರಿದುಕೊಳ್ಳೋದಿದೆಯಲ್ವ ಆ ಥರ ಆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿದ್ಕೋಬೋದು. ಯಾಕಂತಂದರೆ ತುಂಬ ಕ್ವಾಂಟಿಟಿ ತಗೊಂಡಿಲ್ಲ, ನೀವು ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದಾದರೆ, ಜಾಸ್ತಿ ಮಾಡೋದಿದ್ರೆ ಸಪ್ರೇಟಾಗಿ ಹುರಿದ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಇದೆಲ್ಲದನ್ನು ಒಟ್ಟಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ದಪ್ಪ ತಳದ ಬಾಣಲೆಗೆ ಏನಾದರೂ ಹಾಕಿನೇ ಹುರಿದ್ಕೋಬೇಕು. ಯಾಕಂತಂದರೆ ಇದು ಯಾವುದು ತಲೆ ಹಿಡಿಯಬಾರ್ದು, ಇದು ಯಾವುದು ಕರಟಬಾರ್ದು. ಅದರದ್ದು ಆರೋಮ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ, ಬಿರಿಯಾನಿ ಥರನೇ ನಿಮಗೆ ಈ ಮಸಾಲೆಗಳು ಇದೆಯಲ್ಲ ಹುರಿದುಕೊಳ್ಳುವಾಗ ಆ ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ಸ್ಟವನ್ನು ಬಂದ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಇದೊಂದು ಚೂರು ತಣ್ಣಗಾದ ನಂತರ, ಪೂರ್ತಿ ತಣ್ಣಗಲ್ಲ, ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲದನ್ನು ಒಂದೇ ಸರಿಗೆ ಹಾಕಲಿಕ್ಕೆ ಆಗಲಿಲ್ಲದಿದ್ದರೆ ತೊಂದರೆ ಇಲ್ಲ, 2 ರೌಂಡಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೋದು. ನಾನಿವಾಗ ಇದೆಲ್ಲದನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ತಾ ಇಲ್ಲ, ಮಸಾಲನ್ನು ಬ್ಯಾಚ್ ಬೈ ಬ್ಯಾಚ್ ಅಂದರೆ 2 ರೌಂಡಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದನ್ನ ಒಂದ್ಸರಿ ಗ್ರೈಂಡ್ ಆಗಿರೋದನ್ನು ನೀಟಾಗಿ ನೀವು ತೆಗೆದುಬಿಟ್ಟು ಈ ಮಿಕ್ಸಿಂಗ್ ಬೌಲ್ಗೆ ಹಾಕಿಬಿಟ್ಟು ಇನ್ನೊಂದು ರೌಂಡು ಉಳಿದಿರೋದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಈ ಪಲಾವ್ ಎಲೆ ಇದೆಯಲ್ಲ ಅದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗೇ ಹಾಕ್ಬೋದು. ಪಲಾವ್ ಎಲೆನ ನಾವು ಹುರಿದುಕೊಳ್ಳಿಕ್ಕಿಲ್ಲ, ಅದರಿಂದ ಕೊನೆ ರೌಂಡ್ ಗ್ರೈಂಡ್ ಮಾಡಿದಾಗ ನಾವು ಪಲಾವ್ ಎಲೆನ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಈ ಪುಡಿನ ತೆಗೆದುಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ನಿಮಗೆ ಈ ಪೌಡರ್ ಮಾಡ್ತಾ ಇರುವಾಗಲಿದೆಯಲ್ಲ ಆ ಫ್ಲೇವರ್, ಬಿರಿಯಾನಿ ಫ್ಲೇವರೇ ಮೂಗಿಗೆ ಬರ್ದಂಗೆ ಆಗುತ್ತೆ. ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಬಿರಿಯಾನಿ ತಿಂದಷ್ಟೇ ಖುಷಿ ಆಗುತ್ತೆ. ಮನೆ ಫುಲ್ ಅಡುಗೆ ಮನೆ ಈ ಬಿರಿಯಾನಿ ಮಸಾಲದು ಸ್ಮೆಲ್ ಬರ್ತಾ ಇರುತ್ತೆ, ಪರಿಮಳ ಬರ್ತಾ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಕೊನೆಯದಾಗಿ ನಾವು ಈ ಅರಶಿನ ಪುಡಿ, ಅದಾದ ನಂತರ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ ತೆಗೆದಿಟ್ಟಿದ್ವಲ್ವ 2 ಟೇಬಲ್ ಸ್ಪೂನ್, ಅದೆಲ್ಲದನ್ನು ಹಾಕ್ಕೊಳ್ಳಿ. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೆಣಸಿನ ಪುಡಿ ಎಲ್ಲ ನೀಟಾಗಿ ಆ ಬಿರಿಯಾನಿ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ನಿಮಗೆ ಕಲರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಬಂದಿರುತ್ತೆ ಅಂತ. ನನ್ನ ಮಾತು ನಂಬಿ ನೀವು ಈ ಬಿರಿಯಾನಿ ಮಸಾಲೆ ಪುಡಿ ಇದೆಯಲ್ಲ, ಈ ಬಿರಿಯಾನಿ ಮಸಾಲೆ ಪುಡಿ ನೀವು ಅಂಗಡಿಯಿಂದ ಬಿರಿಯಾನಿ ಮಸಾಲೆ ಪುಡಿ ತರ್ತಿರಲ್ಲ, ಎರಡನ್ನು ಕಂಪೇರ್ ಮಾಡಿ ನೋಡಿ. ರುಚಿ ಇರ್ಬೋದು, ಆ ಸ್ಮೆಲ್ ಇರ್ಬೋದು, ಕಂಪೇರ್ ಮಾಡಿ ನೀವೇ ನೋಡಿ ನನಗೆ ಫೀಡ್ಬ್ಯಾಕ್ ಹೇಳಿ. ನಾನೇನು ಇದರ ಬಗ್ಗೆ ಹೆಚ್ಚಿನ ಆಡೋ ಅವಶ್ಯಕತೆಯೇ ಇಲ್ಲ, ಯಾಕಂತಂದರೆ ಮಾಡಿ ನೋಡಿದ್ರಷ್ಟೇ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಈ ಪುಡಿಯನ್ನು ನೀವು ಪಲಾವ್ ಮಾಡಿ, ರೈಸ್ ಬಾತ್ ಮಾಡಿ, ಬಿರಿಯಾನಿ ಮಾಡಿ, ಯಾವುದಕ್ಕೆ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಒಂದೇ 1 ಟೇಬಲ್ ಸ್ಪೂನ್ ಹಾಕಿ ಅದರ ಫ್ಲೇವರ್, ಅದರ ರುಚಿ ನೋಡಿ ಆಮೇಲೆ ನೀವು ನನಗೆ ಹೇಳಿ. ಇದನ್ನ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ನೀವು ಹೊರಗಡೆನೆ ತಿಂಗಳುಗಟ್ಟಲೆ ಇಡ್ಬೋದು. ನಾನು ಇದನ್ನ ಮಾಡಿಟ್ಟು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಏನು ಯಾವಾಗಲೂ ಬಿರಿಯಾನಿ ಮಾಡಲ್ಲ, ಒಂದು ಚೂರು ಹಾಳಾಗಿಲ್ಲ. ಇವಾಗ ಕೂಡ ಇದೇ ಫ್ಲೇವರ್ ಇದೆ. ನೀವು ನನ್ನ ಓಲ್ಡ್ ವೀಡಿಯೋ ಬೇಕಾದರೆ ಚೆಕ್ ಮಾಡಿ ನೋಡಿ, ನಾನು ಯಾವಾಗ ಹಾಕಿರೋದು ಅಂತ. ನಾನು ರೀಸೆಂಟಾಗಿ ಒಂದು ಕುಷ್ಕ ರೈಸ್ದು ವಿಡಿಯೋ ಹಾಕಿದ್ದೇನೆ, ಅದಕ್ಕೆ ಕೂಡ ಇದೇ ಬಿರಿಯಾನಿ ಮಸಾಲ ಪೌಡರನ್ನು, ಮನೆಯಲ್ಲಿ ಮಾಡಿರುವಂಥ ಬಿರಿಯಾನಿ ಮಸಾಲ ಪೌಡರನ್ನು ನಾನು ಯೂಸ್ ಮಾಡಿರೋದು. ಟೇಸ್ಟ್, ರುಚಿ ಅಂತ ಅದ್ಭುತವಾಗಿತ್ತು. ಒಂದು ಸರಿ ನೀವು ಟ್ರೈ ಮಾಡಿ ಆಮೇಲೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ಎಲ್ರಿಗಿಂತ ಬೇಗನೆ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆಯೇ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ದು, ಬಿರಿಯಾನಿ ಮಸಾಲದು ಇಂಗ್ರೀಡಿಯೆಂಟ್ಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಸ್ಟ್ ಹಾಕಿರ್ತೇನೆ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಯಾಕಂತಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಅಲ್ಲಿ ಚೆಕ್ ಮಾಡಿ ನೀವು ನೋಡ್ಕೋಬೋದು. ಬೇರೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಾನು ಎಲ್ಲ ಮೆಸೇಜ್ಗಳಿಗೆ ನಿಮ್ಮೆಲ್ಲರಿಗೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ, ಅದರಲ್ಲಿ ಏನಿಲ್ಲ. ಥ್ಯಾಂಕ್ಸ್ ಎಲ್ರಿಗೂ.